ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಮಾನ್ಯ ಗೃಹ ಸಚಿವರಾದಂತ ಶ್ರೀ ಜಿ ಪರಮೇಶ್ವರ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಏನು ನಾವು ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ, ಈ ನಮ್ಮ ಗ್ಯಾರಂಟಿಗಳು ಇವತ್ತು ಇಡೀ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಮಾದರಿಯಾಗಿದ್ದಾವೆ. ಜಾಗತಿಕ ಮಟ್ಟದಲ್ಲಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ನೀವೆಲ್ಲ ನೋಡಿ, ಈ ಗ್ಯಾರಂಟಿಗಳಿಂದ ಏನೊಂದು ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ. ಇಡೀ ರಾಜ್ಯದಲ್ಲಿ ಈ ಗ್ಯಾರಂಟಿಗಳು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದ ಕಾರಣ ಇವತ್ತು ಸುಮಾರು 1 ಕೋಟಿಗಿಂತಲೂ ಹೆಚ್ಚಿನ ಬಡವರು ಬಡತನ ರೇಖೆಗಿಂತ ಮೇಲೆ ತಂದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ ಸಲ್ತದೆ ಅನ್ನುವಂತ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಇಡೀ ದೇಶದಲ್ಲಿ ಇವತ್ತು ಎಲ್ಲಕ್ಕಿಂತ ಹೆಚ್ಚಿನ ಒಂದು ತಲಾದಾಯ ಇರುವಂತ ಸರ್ಕಾರ ಅದು ರಾಜ್ಯ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿನೂ ಸಹಿತ ಮಾನ್ಯ ಸಿದ್ದರಾಮಯ್ಯಜಿ ಅವರಿಗೆ, ನಮ್ಮ ಸರ್ಕಾರಕ್ಕೆ ಸಲ್ತದೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಹಿಂದೆ ನಮ್ಮ ಪಕ್ಷ ಇವತ್ತು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾಗ ನಮ್ಮ ಪ್ರತಿಪಕ್ಷದವರು, ವಿರೋಧಿಗಳು ಈ ಗ್ಯಾರಂಟಿಗಳ ಬಗ್ಗೆ ಲೇವಡಿ ಮಾಡಿದ್ರು. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದ್ರೆ ದಿವಾಳಿ ಆಗ್ತದೆ, ಇದು ಅನುಷ್ಠಾನಕ್ಕೆ ತರಲಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಆದರೆ ಇವತ್ತು ನಮ್ಮ ಗ್ಯಾರಂಟಿಗಳನ್ನೇ ಅವರು ಹೈಜಾಕ್ ಮಾಡಿ ಇವತ್ತೇನು ಮೊನ್ನೆ ನಡೆದಂತ ಎಲ್ಲಾ ಚುನಾವಣೆಗಳಲ್ಲಿ, ದೆಹಲಿ ಚುನಾವಣೆ ತಗೋರಿ, ಇಲ್ಲಿರುವಂತಹ ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಆಸಾಂ, ವೆಸ್ಟ್ ಬೆಂಗಾಲ್ ಎಲ್ಲಾ ಕಡೆ ನಮ್ಮ ಗ್ಯಾರಂಟಿಗಳನ್ನು ಕಾಪಿ ಮಾಡಿ ನಾವು ಕೊಟ್ಟಂತಹ ಗ್ಯಾರಂಟಿಗಳನ್ನೇ ಕದ್ದು ತಮ್ಮ ಜನಪ್ರಿಯತೆ ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಪ್ರತಿಪಕ್ಷ ಭಾರತೀಯ ಜನತಾ ಪಕ್ಷ ಪ್ರಯತ್ನ ಮಾಡಿದ್ದು ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಬರೀ ಸುಳ್ಳು, ಮೋಸ, ವಂಚನೆ, ಈ 12 ವರ್ಷದ ಅವಧಿಯಲ್ಲಿ ಅವರೇನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರು, ಅವ್ರು ಒಂದೇ ಒಂದು ಭರವಸೆಯನ್ನು ಈಡೇರಿಸಲಿಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ. ಇವತ್ತು ಏನೇನು ವಾಗ್ದಾನ ಮಾಡಿದ್ರು ಅವೆಲ್ಲವನ್ನು ಇವತ್ತು ಬರೀ ಸುಳ್ಳು ಹೇಳ್ತಾ ಹೊರಟಿದ್ದಾರೆ. ನೀವು ನೋಡಿ, ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಸಿಲಿಂಡರ್ ಬೆಲೆ ಸುಮಾರು ಸಲ ಹೆಚ್ಚಿಗೆ ಮಾಡಿ ರೈತರ ಜೇಬಿಗೆ ಕನ್ನ ಹಾಕಿ ರೈತರ ರಕ್ತವನ್ನು ಹೀರುವಂತಹ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಯಾವ ರೀತಿಯಲ್ಲಿ ಬಡವರ, ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದ ಮುಂದಿನ ಪ್ರಜೆಗಳು, ಭವಿಷ್ಯದ ನಾಯಕರು ಏನು ಯುವಕರಿದ್ದಾರೆ, ಆ ಯುವಕರ ಒಂದು ಭವಿಷ್ಯ ನಾಶ ಮಾಡುವಂತ ಒಂದು ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ. ನೀಟ್ ಹಗರಣ ಅಂತ ಹೇಳ್ತೀವಿ. ಮೊನ್ನೆ ನಡೆದಂತ ನೀಟ್ ಪರೀಕ್ಷೆಯಲ್ಲಿ 22 ಲಕ್ಷ ಯುವಕರು ಆ ನೀಟ್ ಪರೀಕ್ಷೆ ಬರೆದಿದ್ರು. ಅವರ ಪ್ರಶ್ನೆ ಪತ್ರಿಕೆ ಬಹಿರಂಗ ಮಾಡಿ ಏನು ದೊಡ್ಡ ಅಪರಾಧ ಮಾಡಿದ್ದಾರೆ. ಇವತ್ತು ಆ ಕೇಂದ್ರದ ಶಿಕ್ಷಣ ಸಚಿವರನ್ನು ವಜಾಗೊಳಿಸದಂದು ಬಿಟ್ಟು ಇವತ್ತು ಬೇರೆ ಬೇರೆ ಮಾತುಗಳನ್ನು ಆಡ್ತಾರೆ. ಇವರಿಗೆ ಏನಾದರೂ ನೈತಿಕತೆ ಇದೆಯಾ? ಇವತ್ತು ಆತ್ಮೀಯ ಬಂಧುಗಳೇ, ಇವತ್ತು ಜನ ಬಿಜೆಪಿಯ ಕೇಂದ್ರ ಸರ್ಕಾರದ ದುರಾಡಳಿತದಿಂದ ಬೇಸತ್ತು ಹೋಗಿದ್ದಾರೆ. ಬರುವಂತಹ ದಿನಮಾನಗಳಲ್ಲಿ ಅವರು ಮಾಡಿದಂತ ಏನು ಕುಕೃತ್ಯಗಳಿದ್ದಾವೆ, ನೋಟ್ ಬಂದಿ ಮಾಡಿದಂಥದ್ದು ಇರ್ಬೋದು, ಸುಳ್ಳು ಹೇಳಿದಂಥದ್ದು ಇರ್ಬೋದು, ಇವತ್ತು ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತೇಳಿ ಮೋಸ ಮಾಡಿದಂಥದ್ದು ಇರ್ಬೋದು, ಮನ್ರೇಗಾ ಇವತ್ತು ಅದನ್ನು ಬಂದು ಕ್ಲೋಸ್ ಮಾಡಿದಂಥದ್ದು ಇರ್ಬೋದು, ಇಂಥ 10 ಹಲವಾರು ಜನ ವಿರೋಧಿ, ಇವತ್ತೇನು ಬಡವರ ವಿರೋಧಿ, ಶೋಷಿತರ ವಿರೋಧಿ ನೀತಿಯನ್ನು ಬಿಜೆಪಿ ಅನುಸರಿಸ್ತಾ ಇದೆ. ಹೀಗಾಗಿ ಬರುವಂತಹ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕೇಂದ್ರದಲ್ಲಿ
ಈ ದೇಶದ ಜನ ಬುಡ ಸಮೇತ ಕಿತ್ತಾಕೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೀಗಾಗಿ ನಾನು ಹೆಚ್ಚಿನ ಮಾತುಗಳನ್ನು ಆಡದೆ ಎರಡೇ ಮಾತು ಅಂತ ಹೇಳಿದ್ರೆ, ಇವತ್ತೇನು ಅರಣ್ಯ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡು ಇವತ್ತು ಎಂದೂ ಕಂಡರಿಯದಂಥ ರೀತಿಯಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಇವತ್ತು ಆ ಒಂದು ಕೆಲಸವನ್ನು, ಇವತ್ತು ಐತಿಹಾಸಿಕವಾದಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುತ್ತಾ, ಮುಂಬರುವಂಥ ದಿನಮಾನಗಳಲ್ಲಿ ಕೇಂದ್ರದ ಭ್ರಷ್ಟ ಬಿಜೆಪಿ ಸರ್ಕಾರವನ್ನು ಕಿತ್ತಾಕಿ ಇವತ್ತು ನಾವೇನು ಆಡಳಿತ ಮಾಡಿದ್ದೇವೆ ಅದಕ್ಕೆ ಮನ್ನಣೆ ಕೊಟ್ಟು ಮತ್ತೆ 2 ವರ್ಷದ ನಂತರ ನಡೆಯುವಂಥ ಚುನಾವಣೆಯಲ್ಲಿಯೂ ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಮತ್ತೆ ಅಧಿಕಾರ ಕೊಡ್ತೀರಿ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಟುಕೊಂಡು ನಿಮ್ಮೆಲ್ಲರಿಗೆ ಏನು 3 ವರ್ಷ ಸಾರ್ಥಕ ಸಾಧನೆ ಮಾಡಿದ್ದೇವೆ, ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಈಶ್ವರ್ ಖಂಡ್ರೆ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಈಗಾಗಲೇ ವೇದಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಉಪಸ್ಥಿತರಿದ್ದಾರೆ. ವೇದಿಕೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಬಂಧುಗಳೇ, ದಯವಿಟ್ಟು ಗಮನಿಸಿ, ಜಾಗತಿಕ ಪ್ರಶಂಸೆಗೆ ಕಾರಣವಾಗಿರುವ ಗ್ಯಾರಂಟಿ ಯೋಜನೆಗಳು, ಜಗತ್ತಿನ ಮೂಲೆ ಮೂಲೆಗಳಿಂದ ಅಬಾಧಿತವಾಗಿ ಬಂಡವಾಳ ಹರಿದು ಬರಲು ಕಾರಣವಾಗಿರುವ ಅಭಿವೃದ್ಧಿ ಯೋಜನೆಗಳು, ಭೌಗೋಳಿಕ ಸಾಮಾಜಿಕ ಕಂದರಗಳನ್ನು ಮೀರಿರುವ ಕಲ್ಯಾಣ ಯೋಜನೆಗಳು, ಇವೆಲ್ಲವೂ ಕರ್ನಾಟಕದ ಪ್ರಗತಿಯ ಸಾಧನೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ. ಕೃಷಿ ಕ್ಷೇತ್ರದಿಂದ ಐಟಿ ಬಿಟಿಯವರೆಗೆ ಪಾರಂಪರಿಕ ಉದ್ಯಮಗಳಿಗೆ ಉತ್ತೇಜನ ನೀಡೋದ್ರಿಂದ ಹಿಡಿದು ನವೋದ್ಯಮಿಗಳ ನೆಚ್ಚಿನ ಜಾಗತಿಕ ತಾಣ ಕರ್ನಾಟಕ. ಈ ಪ್ರಗತಿಯ ಮಾದರಿಯಿಂದ ಯಾವೊಂದು ಕ್ಷೇತ್ರವಾಗಲಿ ಯಾವೊಬ್ಬ ವ್ಯಕ್ತಿಯಾಗಲಿ ಹೊರಗುಳಿದಿಲ್ಲ. ತಮಗೆಲ್ಲರಿಗೂ ತುಮಕೂರು ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಪರವಾಗಿ ನಾನು ಶಂಕರ್ ಪ್ರಕಾಶ್, ಕರ್ನಾಟಕ ಸರ್ಕಾರದ 3ನೇ ವರ್ಷದ ಸಾಧನೆಯ ಸೇವೆಯ ಸಮರ್ಪಣೆಯ ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಮುಖ್ಯಮಂತ್ರಿಗಳನ್ನ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ಸ್ವಾಗತಿಸೋಣ. ಕಾರ್ಯಕ್ರಮದ ಆರಂಭದಲ್ಲಿ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಹಾಡಿ ನಮ್ಮನ್ನೆಲ್ಲ ರಂಜಿಸಿದಂತಹ ಭೂಮ್ತಾಯಿ ಬಳಗ ಶ್ರೀಮತಿ ನಿರ್ಮಲಾ ಮತ್ತು ತಂಡ ಅವರಿಂದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ಮಾಧವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ
ಬೆಳಕನ್ನು ಹೋಲುವ ದೊರೆಗಳ ನಾಮ ಗಾಯಕ ವೈರಿಗಳ ನಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಭೂಮ್ ತಾಯಿ ಬಳಗದ ಎಲ್ಲ ಕಲಾವಿದರಿಗೆ ಧನ್ಯವಾದಗಳು. ಬಂಧುಗಳೇ, ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ವೇದಿಕೆಯ ಮೇಲೆ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ ಅವರಿಂದ ಆರಂಭಿಕ ನುಡಿಗಳೊಂದಿಗೆ ಸ್ವಾಗತ. ಶ್ರೀಮತಿ ಶುಭಾ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಕರ್ನಾಟಕ ಸರ್ಕಾರದ 3 ವರ್ಷಗಳ ಸಾರ್ಥಕ ಪಯಣ ಹಾಗೂ 3ನೇ ವರ್ಷದ ಸಾಧನೆಯ ಸೇವೆಯ ಸಮರ್ಪಣೆ. ಕಂದಾಯ ಇಲಾಖಾ ತುಮಕೂರು ಜಿಲ್ಲೆಯಲ್ಲಿನ ಸುಮಾರು 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ, ಆದೇಶ ಪ್ರತಿಗಳ ವಿತರಣಾ ಹಾಗೂ ತುಮಕೂರು ಜಿಲ್ಲೆಯಲ್ಲಿ 682 ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಗಾಗಿ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸರ್ಕಾರದ 3ನೇ ವರ್ಷದ ಸಾಧನೆ ಸಂಭ್ರಮ ಕಾರ್ಯಕ್ರಮ ಆಯೋಜನೆ ಕುರಿತಂತೆ ಹಲವಾರು ಸಭೆಗಳನ್ನು ನಡೆಸಿ ಜಿಲ್ಲಾಡಳಿತಕ್ಕೆ ಕಾಲಕಾಲಕ್ಕೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಇಲಾಖೆಯ ವಿಶೇಷ ಯೋಜನೆಗಳನ್ನು ಜಾರಿಗೊಳಿಸಲು ಕಾರಣೀಕರ್ತರಾಗಿರುವ ಹಾಗೂ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಕಂದಾಯ ಗ್ರಾಮಗಳ ಹಕ್ಕುಪತ್ರ ದಾಖಲೆಗಳನ್ನು ವಿತರಣೆ ಮಾಡಲಿರುವ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರಿಗೆ ಜಿಲ್ಲಾಡಳಿತ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ದೃಶ್ಯ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ವಿಶೇಷವಾಗಿ ಸಾರ್ವಜನಿಕರಿಗೆ ಸ್ವಾಗತವನ್ನು ಬಯಸುತ್ತಾ ಈ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಮಾನ್ಯ ಸಚಿವರಿಗೆ, ಶಾಸಕರಿಗೆ ಈಗಾಗಲೇ ಸ್ವಾಗತ ಬಯಸಿದ್ದೇವೆ. ತದನಂತರ ಆಗಮಿಸಿದಂತಹ ಹಿರಿಯ ಸಚಿವರಾದಂಥ ಶ್ರೀಯುತ KJ ಜಾರ್ಜ್ ಅವರಿಗೆ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಸಚಿವರು, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೈದ್ಯಕೀಯ ಶಿಕ್ಷಣ ಸಚಿವರು, ಆತ್ಮೀಯ ಸ್ನೇಹಿತರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರು ಹಿರಿಯರಾದಂಥ HM ರೇವಣ್ಣ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಮಾಲಾರ್ಪಣೆ ಮಾಡಬೇಕು ಅಂತ ಮನವಿ. ವಿಧಾನ ಪರಿಷತ್ನ ಸದಸ್ಯರಾದಂಥ ಐವನ್ ಡಿಸೋಜಾ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಶಾಸಕರು ಹಿರಿಯರಾದಂಥ ಶ್ರೀಯುತ MR ಸೀತಾರಾಮ್ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಎಲ್ಲ ಸಚಿವರಿಗೆ, ಶಾಸಕರಿಗೆ ಈಗಾಗಲೇ ಸ್ವಾಗತ ಮಾಡಿರೋದ್ರಿಂದ ಕಾರ್ಯಕ್ರಮ ಮುಂದುವರಿಸ್ತೇವೆ. ಧನ್ಯವಾದಗಳು. ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ, ಅಪಾರ ಸಂಖ್ಯೆಯಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರಿದಂತಹ ಶ್ರೀಮತಿ ಶುಭಾ ಕಲ್ಯಾಣ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಈ ದಿನದ ಈ ಕಾರ್ಯಕ್ರಮದಲ್ಲಿ ಸಾಧನೆಯ ಸಮಾವೇಶದ ಜೊತೆಗೆ ವಿಶೇಷವಾಗಿ ಕಂದಾಯ ಇಲಾಖೆ ಹಲವು ದಾಖಲೆಗಳನ್ನು ನಿರ್ಮಿಸಿದಂತಹ ಐತಿಹಾಸಿಕ ದಾಖಲೆಯ ದಿನ. ಪ್ರಾಸ್ತಾವಿಕವಾಗಿ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಬಂಧುಗಳೇ, ಜೋರಾದ ಕರ್ತಣದೊಂದಿಗೆ ಶ್ರೀ ಕೃಷ್ಣ ಬೈರೇಗೌಡ ಅವರನ್ನು ಸ್ವಾಗತಿಸೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.
ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಜನಪರ ಕೆಲಸಕ್ಕೆ ಸದಾ ಸ್ಫೂರ್ತಿಯಾಗಿ ನಮ್ಮಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿ ನಿರಂತರವಾಗಿ ಜನಸೇವೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ನಮ್ಮನ್ನು ರೂಪಿಸಿ ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಜನನಾಯಕರಾದಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಹಾಗೂ ಇಂದಿನ ಕಾರ್ಯಕ್ರಮ ತುಮಕೂರಿನಲ್ಲಿ ನಾವು ಮಾಡಲೇಬೇಕು ಅಂತೇಳಿ 4 ತಿಂಗಳಿಂದ ನನ್ನ ಜೊತೆಗೆ ಮಾತನಾಡಿ ಇವತ್ತು ಸಂಪೂರ್ಣ ಜವಾಬ್ದಾರಿ ನಾಯಕತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಬೃಹತ್ತಾಗಿ ರೂಪಿಸಿ ಯಶಸ್ಸಿಗೆ ಕಾರಣಕರ್ತರು, ನಮಗೆ ಹಿರಿಯರು, ಮಾರ್ಗದರ್ಶಕರು, ನಾಡಿನ ಗೃಹ ಸಚಿವರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ಇರುವ ಎಲ್ಲ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳು, ಆಗಮಿಸಿರುವ ರೈತಾಪಿ ಬಂಧುಗಳು, ಸುದ್ದಿ ಮಾಧ್ಯಮದ ಸ್ನೇಹಿತರು, ಇತರೆ ಅಧಿಕಾರಿಗಳೇ, ಇಂದು ಸರ್ಕಾರ 3 ವರ್ಷಗಳ ಸಾರ್ಥಕ ಸೇವೆಯನ್ನ ಪೂರ್ಣಗೊಳಿಸಿ 4ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಿಂದ ನಾವು ಜನಪರವಾಗಿ ಮಾಡಿರ್ತಕ್ಕಂತಹ 10 ವರ್ಷಗಳಿಂದ ಜನಗಳಿಗೆ ಅಸಾಧ್ಯವಾಗಿದ್ದಂತಹ ಕಚೇರಿಗಳಿಗೆ 10 ಬಾರಿ ಅಲೆದರೂ ಕೂಡ ಆಗದೇ ಇದ್ದಂಥ ಕೆಲಸಗಳನ್ನ ಕಂದಾಯ ಇಲಾಖೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಸ್ವಯಂ ಪ್ರೇರಣೆಯಿಂದ ನಾವು ಕೈಗೆತ್ತಿಕೊಂಡು ನಾವೇ ಜನರ ಬಾಗಿಲಿಗೆ ಹೋಗಿ ಈ ಹಿಂದೆ ಅಸಾಧ್ಯವಾಗಿದ್ದಂಥ ಕೆಲಸಗಳನ್ನು ಮಾಡಿ ಈ ವೇದಿಕೆ ಮುಖಾಂತರ ತುಮಕೂರು ಜಿಲ್ಲೆಯ 1,52,000 ಕುಟುಂಬಗಳಿಗೆ ಕಂದಾಯ ಸೇವೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ. ಇದು ಸಾಧನೆಯ ಸಮರ್ಪಣೆ, ಸೇವೆಯ ಸಮರ್ಪಣೆ ಹಾಗೂ ಇನ್ನು ಮುಂದೆ ಆಗಬೇಕಾಗಿರುವ ಕೆಲಸಗಳಿಗೆ ಮತ್ತಷ್ಟು ಸಂಕಲ್ಪದಿಂದ ಹೆಜ್ಜೆ ಇಡ್ತಕ್ಕಂತಹ ಸಮಾವೇಶನೂ ಹೌದು. ಹಾಗಾಗಿ ಇದು ಸಮರ್ಪಣಾ ಸಮಾವೇಶ, ಸಂಕಲ್ಪ ಸಮಾವೇಶವೂ ಕೂಡ ಹೌದು. ತುಮಕೂರು ಜಿಲ್ಲೆಯಲ್ಲಿ 10 ವರ್ಷದಿಂದ ಆಗದೇ ಇದ್ದಂತಹ ಕೆಲಸಗಳನ್ನು ನಾವು ಜನಗಳಿಗೆ ಮಾಡಿಕೊಟ್ಟಿದ್ದೇವೆ. ಈ ವೇದಿಕೆ ಮುಖಾಂತರ ಕಳೆದ 3 ವರ್ಷದಲ್ಲಿ ನಾವು ಮಾಡಿರುವ ಕೆಲಸ 1,52,000 ಕುಟುಂಬಗಳಿಗೆ ನಾನಾ ಯೋಜನೆಗಳನ್ನು ಈ ವೇದಿಕೆ ಮುಖಾಂತರ ಜನಗಳಿಗೆ ನಾವು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ, ಕರ್ನಾಟಕದಲ್ಲಿ ಹಿಂದಿನಿಂದ ಮೈಸೂರು ಮಹಾರಾಜರ ಕಾಲದಿಂದ ಅನೇಕ ಜನಗಳಿಗೆ ಸರ್ಕಾರಿ ಜಮೀನುಗಳು ಮಂಜೂರಾಗಿದ್ದಾವೆ. ಸುಮಾರು 6 ಲಕ್ಷಕ್ಕೂ ಹೆಚ್ಚು ರೈತ ಕುಟುಂಬಗಳಿಗೆ ಮಂಜೂರಾಗಿರ್ತಕ್ಕಂಥ ಸರ್ಕಾರಿ ಭೂಮಿಗೆ ಇಲ್ಲಿಯವರೆಗೂ ಸರಿಯಾಗಿ ದಾಖಲೆಗಳು ಆಗಿಲ್ಲ. ಮಂಜೂರಾಗಿ 20ರಿಂದ 70 ವರ್ಷ ಕಳೆದಿದೆ. ಅವರಿಗೆ ಸರ್ವೆ ಸ್ಕೆಚ್ ಆಗಿಲ್ಲ, ಪೋಡಿ ದುರಸ್ತಾಗಿಲ್ಲ, ಅವರ ಹೆಸರಿಗೆ RTC ಆಗದೆ ಅತಂತ್ರದಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ಜನ ಬದುಕ್ತಾ ಬಂದಿದ್ದಾರೆ. 10 ಬಾರಿ ಅವರು ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟರೂ ಕೂಡ ಕೆಲಸ ಆಗಿಲ್ಲ. ನಾನು ಬಂದಿರೋ ಫಲಾನುಭವಿಗಳ ಹತ್ರ ಬೆಳಿಗ್ಗೆ ಮಾತಾಡ್ತಾ ಇದ್ದೆ. ಅವರು ಹೇಳಿದ್ರು, ಸರ್ 5-6 ಬಾರಿ ನಿಮ್ಮ ಕಚೇರಿಗೆ ಅರ್ಜಿ ಕೊಟ್ಟು ಸುತ್ತಿ ಈ ಕೆಲಸ ಆಗೋದೇ ಇಲ್ಲ ಅಂತ ನಾವು ಕೈ ಬಿಟ್ಬಿಟ್ಟಿದ್ವಿ. ಅಂತ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಿಗಳು ಬಂದು ಬರೀ ನನಗೆ ಅಲ್ಲ, ನಮ್ಮೂರಲ್ಲಿ ಇರೋ ಎಲ್ಲರಿಗೂ ಕೂಡ ಪೋಡಿ ದುರಸ್ತನ್ನ ಮಾಡಿಕೊಟ್ಟಿದ್ದಾರೆ ಅಂತ ಒಬ್ಬ ಫಲಾನುಭವಿ ಹೇಳಿದ್ದ ಮಾತನ್ನ ಇವಾಗ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. 6 ಲಕ್ಷ ಬಾಕಿ ಇದೆ ಇವತ್ತಿಗೂ ಪೋಡಿ ದುರಸ್ತಿಗೆ. ಅದರಲ್ಲಿ ಹೋದ ಸರ್ಕಾರದ ಅವಧಿ 5 ವರ್ಷ ನಾವು ತಗೊಂಡ್ರೆ 2018ರಿಂದ 2023ರಲ್ಲಿ 5 ವರ್ಷದಲ್ಲಿ ಆ ಹಿಂದಿನ ಸರ್ಕಾರ ಪೋಡಿ ದುರಸ್ತು ಮಾಡಿಕೊಟ್ಟಿದ್ದು 8,500 ಕುಟುಂಬಗಳಿಗೆ. 8,500 ಕುಟುಂಬಕ್ಕೆ ನಾವು ಈಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಯಾರು ಅರ್ಜಿ ತಗೊಳ್ಬಾರ್ದು, ನೀವು ಅರ್ಜಿಗೆ ಕಾಯಬಾರ್ದು, ಜನ ನಿಮ್ಮ ಕಚೇರಿಗೆ ಬರಬಾರ್ದು,
ನೀವೇ ಹಳ್ಳಿಗಳಿಗೆ ಹೋಗಿ ರೈತರ ಕಡತ ತಯಾರು ಮಾಡಿ ನೀವೇ ಅವರಿಗೆ ಪೋಡಿ ದುರಸ್ತು ಮಾಡಿಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳು ಭೂ ಗ್ಯಾರಂಟಿಯನ್ನ ನಮಗೆ ಸೂಚನೆಯನ್ನ ಕೊಟ್ಟರು. ಅದಾದ್ಮೇಲೆ ಈಗ ಅವರ ಸೂಚನೆ ಅನುಸಾರ ಉಪಮುಖ್ಯಮಂತ್ರಿಗಳು ಭೂ ಗ್ಯಾರಂಟಿ ಘೋಷಣೆ ಮಾಡಿದ ಮೇಲೆ ನಾವು ರೈತರ ಮನೆ ಬಾಗಿಲಿಗೆ ಹೋಗಿ 2,53,000 ರೈತರ ಪೋಡಿ ದುರಸ್ತಿಗೆ ಈಗ ಆದೇಶ ಮಾಡಿಕೊಟ್ಟಿದ್ದೇವೆ. ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದು 8,500. ನಾವು ಈಗ ಪೋಡಿ ದುರಸ್ತ್ ಮಾಡ್ತಾ ಇರೋದು 2,53,000 ರೈತ ಕುಟುಂಬಗಳದ್ದು ಮಾಡಿಕೊಡ್ತಾ ಇದ್ದೇವೆ. ಇಷ್ಟಕ್ಕೂ ಒಬ್ಬರ ಹತ್ರ ಅರ್ಜಿ ತಗೊಂಡಿಲ್ಲ, ಅಪ್ಲಿಕೇಶನ್ನೇ ಬೇಕಾಗಿಲ್ಲ. ನಾವೇ ನಿಮ್ಮ ಕಡತವನ್ನ ತಯಾರು ಮಾಡಿ ಇವತ್ತು ಪೋಡಿ ದುರಸ್ತನ್ನ ಮಾಡಿಕೊಡ್ತಾ ಇದ್ದೇವೆ. ಅದರ ಅಡಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ 26,000 ಕುಟುಂಬಗಳದ್ದು ಇವತ್ತು ಪೋಡಿ ದುರಸ್ತು ಮಾಡುವಂತ ಕೆಲಸ ಜನಗಳಿಗೆ ಇವತ್ತು ನಾವು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಬಹುಕಾಲದಿಂದ ಆಗದೇ ಇದ್ದಂತ ಸಮಸ್ಯೆ ರೈತರ ಮನೆ ಬಾಗಿಲಿಗೆ ಹೋಗಿ ಪರಿಹಾರ ಮಾಡುವಂತ ಕ್ರಾಂತಿಕಾರಿ ಬದಲಾವಣೆಯನ್ನ ಪರಿವರ್ತನೆಯನ್ನ ಕಂದಾಯ ಇಲಾಖೆಯಿಂದ ನಾವು ಮಾಡ್ತಾ ಇದ್ದೇವೆ. ಬಿಜೆಪಿಯವರು ಇವತ್ತು ಕೇಳ್ತಾರೆ ಯಾವ ಪುರುಷಾರ್ಥಕ್ಕಾಗಿ ಇವರು ಸಮಾವೇಶ ಮಾಡ್ತಾ ಇದ್ದಾರೆ ಅಂತ. ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಹಸ್ರಾರು ಲಕ್ಷಾಂತರ ಕನ್ನಡಿಗರ ಸಮಕ್ಷಮದಲ್ಲಿ ನಮ್ಮ ಇಡೀ ಸರ್ಕಾರದ ಸಚಿವರ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀವಿ ಅಂದ್ರೆ, ಹೋದ 5 ವರ್ಷ ನೀವು ಮಾಡಿದ್ದು ನಿಮ್ಮ ಯೋಗ್ಯತೆಗೆ 8,500, ನಾವು ಮಾಡಿದ್ದೀವಿ 2.5 ಲಕ್ಷ ಮಾಡಿದ್ದೀವಿ. ಆ ಜನಸೇವೆ ಸಮರ್ಪಣೆಯ ಪುರುಷಾರ್ಥಕ್ಕಾಗಿ ಸಮಾವೇಶ ಮಾಡ್ತಾ ಇದ್ದೇವೆ. ನಿಮಗೆ ಯೋಗ್ಯತೆ ಇಲ್ಲದೆ ಕೈಲಿ ಕೊಟ್ಟ ಅಧಿಕಾರ ಜನಗಳ ಪರವಾಗಿ ಬಳಸೋದಕ್ಕೆ ಆಗದೆ ಬರೀ ದುರಾಡಳಿತ ಮಾಡಿ ಹೋಗಿದ್ರಿ. ನೀವು ಖಾಲಿ ಬಿಟ್ಟ ಕೆಲಸ, ಮಾಡದೆ ಬಿಟ್ಟ ಕೆಲಸ ನಾವು ಜನಗಳಿಗೆ ಮಾಡಿಕೊಡ್ತಾ ಇದ್ದೀವಲ್ಲ, ಆ ಸೇವೆಯ ಸಮರ್ಪಣೆಗಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೇನೆ ಮತ್ತೊಂದು 16 ವರ್ಷಗಳಿಂದ ಜಮೀನಿನ ಮಾಲೀಕರು ಮೃತರಾಗಿದ್ದಾರೆ. ಆ ಜಮೀನುಗಳ ಖಾತೆ ಅವರ ವಾರಸುದಾರರಿಗೆ ಪೌತಿ ಖಾತೆ ಆಗಿಲ್ಲ. ಮೃತರ ಹೆಸರಿನಲ್ಲೇ ಲಕ್ಷಾಂತರ ಜಮೀನುಗಳು ಮುಂದುವರೆದಿದ್ದಾವೆ. ಖಾತೆಯನ್ನ ಮಕ್ಕಳ ಹೆಸರಿಗೆ, ಹೆಂಡತಿ ಹೆಸರಿಗೆ ಮಾಡ್ಕೋಬೇಕಾದ್ರೆ ಜನ ಅರ್ಜಿ ಕೊಟ್ಟು ಅಲದು